ಶನಿವಾರ ವಿಶ್ವ ಪೇರು ದಿನಾಚರಣೆ ಆದಿತ್ತಂಡ ರಾಜ್ಯದ ಪ್ರತಿಷ್ಠಿತ ಕೆಎಂಎಫ್ ನಂದಿನಿ ಸಂಸ್ಥೆ ವರ್ಷದ ಪೇರು ದಿನಾಚರಣೆ ಮಲ್ತೊಂದಿತ್ತದ ವಾಮಂಜೂರ್ದ SDM ಮಂಗಳಜ್ಯೋತಿ ಸಮಗ್ರ ಶಾಲೆಡ್ ಆಚರಣೆ ಮಲ್ತೇರ. ಶನಿವಾರ ವಿಶ್ವ ಪೇರು ದಿನಾಚರಣೆ ಲೆಕ್ಕೊಡು ಕುಲಶೇಖರ ಕೆಎಂಎಫ್ ನಂದಿನಿ ಸಂಸ್ಥೆ ವಾಮಂಜೂರ್ದ SDM ಮಂಗಳಜ್ಯೋತಿ ಸಮಗ್ರ ಶಾಲೆಡ್ ಕಾರ್ಯಕ್ರಮ ಅಟಣೆ ಮಲ್ತದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪೇರು ಉತ್ಪತ್ತಿದಾರರ ಸಂಘದ ಗುರುಕಾರ್ಯರು ರವಿರಾಜ ಹೆಗ್ಡೆ ಕಾರ್ಯಕ್ರಮನು ಉದಿಪನ ಮಲ್ತಿರ. ರವಿರಾಜ ಹೆಗ್ಡೆ ಪಾತ್ರದ ಜೋಕ್ಲಿನ ಬುಲಿಚಿಲಗ ಪೇರು ಭಾರಿ ಅಗತ್ಯ. ಪೇರು ಉತ್ಪತ್ತಿಡ್ದು ಬತ್ತಿನ ಅವೇನು ಪೇಡ್ದ ಘಟಕೊಡ್ದು ಶುದ್ಧ ಮಲ್ತದ ಅಖೀರಿಗೆ ಗಿರಾಕಿಲನ ಇಲ್ಲಡೆ ಮುಟ್ಟಾವು ನಡೆ ಮುಟ್ಟ ವ್ಯವಸ್ಥೆಡ್ ಕಾರ್ಯ ಮಲ್ಪ ನಕ್ಲನ ಕೆಲಸನು ವಿಶ್ವ ಪೇರು ದಿನ ತಾನೇ ನೆಂಪು ಮಲ್ತು ನೋಡಾಪುಣಂದು ಪಂಡ್ಯರ. ಬಹುಶಃ ಯಾವುದೇ ಒಂದು ಮಗು ತಾಯಿಯ ಹೊಟ್ಟೆಯಿಂದ ಬಂದಂತಹ ಮಗು ಪ್ರಥಮವಾಗಿ ಕುಡಿಯುವುದೇನು? ಏನು ಬೇಕಾದ ಹಾಲು. ಹೊಟ್ಟೆಯಿಂದ ಹೊರಗೆ ಬಂದಾಗ ಆ ಮಗುಗೆ ಬೇಕಾದದ್ದು ತಾಯಿಯ ಹಾಲು ಅಲ್ವಾ? ಅಂದ್ರೆ ಆ ಹಾಲಿಗೆ ತಾಯಿಯ ಹಾಲಿನ ನಂತರದ ಒಂದು ಸ್ಥಾನ ಇವತ್ತು ಕೊಡಬೇಕಾದ್ರೆ ನಾವು ಇವತ್ತು ನಮ್ಮ ದನದ ಹಾಲಿಗೆ ಇವತ್ತು ಆ ಪ್ರಾಶಸ್ತ್ಯವನ್ನು ಇವತ್ತು ಕೊಡ್ತಾ ಇದ್ದೇವೆ. ವ್ಯವಸ್ಥಾಪಕ ನಿರ್ದೇಶಕರ ಡಾಕ್ಟರ್ GP ಹೆಗ್ಡೆ ಪಾತಿರ್ದ ಶುದ್ಧವೈನ ಪೇರ್ನ ಗಿರಾಕಿಲೆಗೆ ಕೊರಡು ಪಂಪನ ಉದ್ದೇಶ KMF ಗುಂಡು ಅವೇ ರೀತಿಯ ಪ್ರಯತ್ನ ಬರೊಂದು ಉಲ್ಲಾಂದ್ ಪಂಡೇರ. ನಾವು ಹಾಲು ಅಂತ ಹೇಳಿದರೆ ನಂದಿನಿಯಾಗಿ ಎಲ್ಲ ಹಾಲುಗಳು ನಂದಿನಿ ಅಲ್ಲ. ಬಹುಶಃ ಇವತ್ತು ಅಡಲ್ಟ್ರೇಷನ್ ಎಲ್ಲ ವಸ್ತುಗಳು ಎಲ್ಲ ಪೇಟೆಯಲ್ಲಿ ಸಿಕ್ಕುವಂಥ ಹೆಚ್ಚಿನ ವಸ್ತುಗಳು ಕಲಬೆರಕೆಯಾಗಿರ್ತದೆ. ಬಹುಶಃ ನಮ್ಮ ಆರೋಗ್ಯದ ಬಗ್ಗೆ ನಾವು ಜಾಗ್ರತೆ ಮಾಡುವಾಗ ಕಲಬೆರಕೆ ರಹಿತ ವಸ್ತುಗಳ ಬಗ್ಗೆ, ಆಹಾರ ವಸ್ತುಗಳ ಬಗ್ಗೆ ನಾವು ಸಾಕಷ್ಟು ಜಾಗ್ರತೆಗಳನ್ನು ಮಾಡಬೇಕಾಗಿದೆ. ಇದು ರೈತರಿಂದ ಏನು ಹಾಲನ್ನು ಯಾರು ಕರೀತಾನೆ ಅವನೇ ನಡೆಸುವಂಥ ಒಂದು ಸಂಸ್ಥೆ ಆಗಿದೆ. ಬಹುಶಃ ಒಬ್ಬ ಹಾಲು ಉತ್ಪಾದಕ ಹಾಲಿನ ಸಂಘದ ಅಧ್ಯಕ್ಷನಾಗಿ, ಆಮೇಲೆ ಒಕ್ಕೂಟದ ಅಧ್ಯಕ್ಷನಾಗಿ, ಆಮೇಲೆ KMFನ ಅಧ್ಯಕ್ಷನಾಗುವಂತಹ ವ್ಯವಸ್ಥೆ. ಒತ್ತುಗುರು ಕಾರ್ಯರ ಪ್ರಕಾಶ್ ಚಂದ್ರ ಶೆಟ್ಟಿ ಪಾತಿರ್ದ ಪೇರೊಂದು ಪನ್ನಗ ನೆಂಪು ಆಪನಿ ನಂದಿನಿ ಇತ್ತ ಮಾತಾ ಸುತ್ತಲೆಗ್ ಬೇತೆ ಬೆರಕೆ ಹಾಕೊಂಡು ಆಂಡ ನಂದಿನಿ ಪೇರುಗ ದಾಲ ಬೆರಕೆ ಅವಂದೆ ಎಟ್ಟಿ ರೀತಿಡ್ ಜನಕ್ಲೆಗ್ ಒದಗ ಒಂದಿಲ್ಲ ಅಂದ್ ಪಂಡೇರ. ನಾವು ಪರಿಶುದ್ಧವಾದಂತಹ ಹಾಲನ್ನು ಗ್ರಾಹಕರಿಗೆ ಕೊಡುವ ಒಂದು ಮುಖ್ಯ ಉದ್ದೇಶವನ್ನು ಕೂಡ ಇವತ್ತು ಇಟ್ಕೊಂಡಿದ್ದೀವಿ. ನಮ್ಮ ಉಭಯ ಜಿಲ್ಲೆಗಳ ರೈತರು ಉತ್ಪಾದನೆ ಮಾಡಿದಂತಹ ಹಾಲು, ಈ ಹಾಲನ್ನು ಹಾಲಾಗಿ ಪರಿಶುದ್ಧತೆಯಿಂದ ನಮ್ಮ ಗ್ರಾಹಕರಿಗೆ ತಲುಪಿಸುವಂತಹ ಬೃಹತ್ ಜವಾಬ್ದಾರಿಯನ್ನು ನಾವು ಈ ಸಂಸ್ಥೆ ಹೊಂದಿದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸುಮಾರು 4,50,000 ಲೀಟರ್ನಷ್ಟು ಹಾಲನ್ನು ನಾವು ಸಂಗ್ರಹಿಸಿ ನಮ್ಮ ಗ್ರಾಹಕರಿಗೆ ಪೂರೈಕೆ ಮಾಡ್ತಾ ಇದ್ದೀವಿ. ಹಾಲು ಪರಿಪೂರ್ಣ ಆಹಾರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದಾಗ್ಯೂ ಸಹಿತ ಹಾಲಿನ ಕಲಬೆರಕೆ ಮುಂತಾದವುಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದು ಆಗದಂತೆ ನೋಡ್ತಕ್ಕಂಥ ನಮ್ಮ ಸಂಸ್ಥೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಈ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಪರಿಶುದ್ಧ ನಂದಿನಿ ಹಾಲನ್ನ ಮತ್ತು ಹಾಲು ಉತ್ಪನ್ನಗಳನ್ನ ನಮಗೆ ಕೊಡ್ತಾ ಇದ್ದೀವಿ. ಶಾಲೆದ ಜೋಕ್ಲಿಗ ನಂದಿನಿ ಉತ್ಪತ್ತಿದ ಬೇತೆ ಬೇತೆ ರುಚಿತ ಬೇರ್ಪಟ್ಟಿಯರ ಶಾಲೆದ ವ್ಯವಸ್ಥಾಪಕರು ಗಣೇಶ್ ಭಟ್, ಮುಖ್ಯ ಶಿಕ್ಷಕರು ರಮೇಶ್ ಆಚಾರ್, ಪ್ರಾಥಮಿಕ ಶಾಲೆದ ಮುಖ್ಯ ಶಿಕ್ಷಕರು ಮಾರಿಸ್ ಮಸ್ಕರೇನಸ್ ಪಾಲ್ಗೊಂಡಿರು.